ಉಸಿರಾಟದ ಸಮಸ್ಯೆಯಿಂದಾಗಿ ಮಂಗಳೂರಿನ ಎಜೆ ಆಸ್ಪತ್ರೆಗೆ ದಾಖಲಾಗಿ ಪರೀಕ್ಷಿಸಿದಾಗ ಉಡುಪಿಯ 8 ವರ್ಷದ ಬಾಲಕಿಗೆ ಅಪರೂಪದ ಕೊರೋನರಿ ತೊಂದರೆ ಇರುವುದು ಪತ್ತೆಯಾಗಿದೆ. ಎಜೆ ಆಸ್ಪತ್ರೆಯ ಮಕ್ಕಳ ಹೃದ್ರೋಗ ತಜ್ಞ ಡಾಕ್ಟರ್ ಪ್ರೇಮ್ ಆಳ್ವಾ ಅವರು ಪರೀಕ್ಷಿಸಿದಾಗ ಈ ಸಮಸ್ಯೆ ಇರುವುದು ಬೆಳಕಿಗೆ ಬಂದಿದೆ. ಆರ್ಟರಿಯು ಹೃದಯದ ಸ್ನಾಯುಗಳಿಗೆ ರಕ್ತವನ್ನ ಪೂರೈಸುವ ರಕ್ತನಾಳವಾಗಿದ್ದು ಇದನ್ನ ಅನೋಮೋಲಸ್ ಲೆಫ್ಟ್ ಕೊರೋನರಿ ಆರ್ಟರಿ ಅರೈಸಿಂಗ್ ಫ್ರಮ್ ದ ಲೆಫ್ಟ್ ಪಲ್ಮನರಿ ಆರ್ಟರಿ ಎಂದು ಕರೆಯಲಾಗುತ್ತೆ. ಈ ತೊಂದರೆಯಿಂದ ಅವಳ ಹೃದಯ ಸ್ನಾಯು ದುರ್ಬಲಗೊಂಡು ಮಿಟ್ರಲ್ ವಾಲ್ಟ್ನಿಂದ ಸೋರಿಕೆಯಿಂದಾಗಿ ಹೃದಯದ ಹಿಗ್ಗುವಿಕೆ ಉಂಟಾಗಿ ಬಾಲಕಿಗೆ ಉಸಿರಾಟದ ತೊಂದರೆಗೆ ಕಾರಣವಾಗಿತ್ತು. ಹೀಗಾಗಿ ಎಜೆ ಆಸ್ಪತ್ರೆಯಲ್ಲಿ ಮಕ್ಕಳ ಹೃದಯ ಶಸ್ತ್ರಚಿಕಿತ್ಸಾ ತಜ್ಞರಿಂದ ಮಾಡಲ್ಪಟ್ಟ ಸಂಕೀರ್ಣ ಶಸ್ತ್ರಚಿಕಿತ್ಸೆಯ ಮೂಲಕ ರಕ್ತನಾಳವನ್ನ ಸೂಕ್ತವಾದ ಸ್ಥಳಕ್ಕೆ ಮರು ಅಳವಡಿಸಲಾಯಿತು. ಶಸ್ತ್ರಚಿಕಿತ್ಸೆಯ ನಂತರದ ಅವಧಿಯಲ್ಲಿ ಯಾವುದೇ ತೊಂದರೆಗಳಿಲ್ಲದೆ ಬಾಲಕಿ ಸಂಪೂರ್ಣವಾಗಿ ಚೇತರಿಸಿಕೊಂಡು ಅರಿವಳಿಕೆ ಮತ್ತು ಶಸ್ತ್ರಚಿಕಿತ್ಸೆಯ ನಂತರದ ಆರೈಕೆಯನ್ನ ಡಾಕ್ಟರ್ ಗುರುರಾಜ್ ತಂತ್ರಿ ಮತ್ತು ಡಾಕ್ಟರ್ ಸುಹಾಸ್ ನೀಡಿದರು.